ನಾವು ವಿನೂತನವಾಗಿ ಪ್ರತಿಭಟನೆ ಮಾಡಿದ್ದೇವೆ. ಇಂದ್ರಾಳಿ ಬ್ರಿಡ್ಜ್ ಅಂತ ಹೇಳಿದ್ರೆ ಇಂದ್ರಾಳಿ ಬ್ರಿಡ್ಜ್ ಸುಮಾರು 3-4 ವರ್ಷದಿಂದ ಅವರು ಟೆಂಡರ್ ಕರೀತಾ ಇದ್ದಾರೆ, ಇಲ್ಲಿ ಜನರು ಸಾಯ್ತಾ ಇದ್ದಾರೆ. ಇದಕ್ಕೆ ಯಾರು ಹೊಣೆಗಾರರು ತಿಳಿದು ಬರ್ತಿಲ್ಲ. ಅದಕ್ಕೋಸ್ಕರ ನಾವು ವಿನೂತನ ರೀತಿಯ ಒಂದು ಏನು ಮಾಡಬೇಕಂತೇಳಿ ಸರ್ಕಾರದ ಗಮನ ಸೆಳೆಯಲು, ನಮ್ಮ ಪ್ರಧಾನಮಂತ್ರಿಯವರ ಗಮನ ಸೆಳೆಯಲು, ನಮ್ಮ ಗಡ್ಕರಿಯವರ ಗಮನ ಸೆಳೆಯಲು ನಾವು ಇವತ್ತು ವಿನೂತನ ರೀತಿಯ ಪ್ರತಿಭಟನೆ ಮಾಡಿದ್ದೇವೆ. ಮಾನ್ಯ ಪ್ರಧಾನಮಂತ್ರಿಯವರು ನಮ್ಮ ಉಡುಪಿಗೆ ಬರಲಿ, ಇಲ್ಲಿಯ ಅವಸ್ಥೆಯನ್ನು ನೋಡಲಿ. ಇಲ್ಲಿ ಅಧಿಕಾರಿಯವರಾಗಲಿ ಇಲ್ಲಿಯ ಮಂತ್ರಿಯವರಾಗಿ ಯಾವ ಕಿವಿಗೆ ಕೊಡುವುದಿಲ್ಲ. ಪ್ರಧಾನಮಂತ್ರಿಯವರೇ ನಮಗೆ ಇಲ್ಲಿ ಬರಲಿ, ಇಲ್ಲಿ ನಮ್ಮ ಜನರ ಸಮಸ್ಯೆಯನ್ನು ಹೋಗಲಾಡಿಸಿ. ಅಲ್ಲದೆ ಗಡ್ಕರಿ ಸಾಹೇಬ್ರೆ, ನೀವು ಇಲ್ಲಿ ಬಂದು ನಿಮ್ಮ ಸ್ಟೇಟ್ಮೆಂಟ್ ಕೊಡ್ತೀರಾ, ಹೈವೇಯನ್ನು ನಾವು ರಿಪೇರಿ ಮಾಡ್ತೇವೆ, ಹೈವೇಗೆ ಬೇಕಾದಷ್ಟು ಹಣಗಳು ಬಿಡುಗಡೆ ಮಾಡ್ತೇವೆ ಅಂತ ಹೇಳ್ತಾರೆ. ಅದು ಯಾವ ರೀತಿ ಬಂದಿದೆ? ಇತ್ತೀಚೆಗೆ 2 ದಿವಸದ ಹಿಂದೆ ಗಡ್ಕರಿ ಅವರ ಒಂದು ಸ್ಟೇಟ್ಮೆಂಟ್ ನೋಡಿದೆ. ಹೈವೇಗೆ ಬೃಹತ್ ಹೈವೇ ಎಲ್ಲಿದೆ ಅಲ್ಲಿ ಎಲ್ಲಕ್ಕೆ ತಕ್ಷಣ ಇಮಿಡಿಯೇಟ್ ಬರ್ತೀವಿ. ಇಲ್ಲಿ ಅಧಿಕಾರಿಯವರು ಸತ್ತೋಗಿದ್ದಾರಾ ಅಥವಾ ಅದು ಮಂತ್ರಿಗಳು ಇಲ್ವಾ? ನಮ್ಮ MP ಅವರಿದ್ದಾರೆ, ಮಂತ್ರಿ ಅವರು, ಕೇಂದ್ರ ಮಂತ್ರಿ ಅವರಿದ್ದಾರೆ, ರಾಜ್ಯ ಮಂತ್ರಿ ಅವರಿದ್ದಾರೆ. ಇಲ್ಲಿ ಓಡಾಡುವವರು ಜಿಲ್ಲಾಧಿಕಾರಿ ಆಗಲಿ ಯಾರೇ ಆಗಲಿ ಈ ರಸ್ತೆಯಲ್ಲಿ ಓಡಾಡೋದು ಮನುಷ್ಯರಿಲ್ಲ, ಅವರಿಗೆ ಕಣ್ಣು ಕಾಣುತ್ತಿಲ್ಲ. ಇಲ್ಲಿ ಜನರು ಎಷ್ಟು ಜನ ಸಾಯ್ತಾರೆ. ಒಟ್ಟು ಇದಕ್ಕೆ ಲೈಟ್ ಹಾಕಲಿಕ್ಕಾಗಲಿಲ್ಲ. ಲೈಟ್ ಪ್ರತಿಭಟನೆ ಮಾಡಿದ್ದೆವು, ಲೈಟ್ ಹಾಕ್ಲಿಕ್ಕಾಗಲಿಲ್ಲ. ದನಕರುಗಳು ಸಾಯ್ತವೆ, ದನಕರುಗಳನ್ನು ಹಿಡಿದು ಇವರು ಓಡಿಸಿಕೊಳ್ತಾರೆ. ಅಲ್ಲಿ ದನಕರುಗಳು ಸಾಯ್ತಾ ಇದ್ದಾವೆ, ಜನರು ಸಾಯ್ತಾ ಇದ್ದಾರೆ, 2 ವೀಲರ್ಗಳು ಸಾಯ್ತಿದ್ದಾರೆ. ಇದಕ್ಕೆ ಯಾರು ಹೊಣೆಗಾರ? ಗಡ್ಕರಿ ಸಾಹೇಬರೇ, ಪ್ರಧಾನಮಂತ್ರಿಯವರೇ, ನಾವು ಇಲ್ಲಿ ಎಲ್ಲ ಜನರು ಇಲ್ಲಿ ಒಕ್ಕರಲ್ಲಿ ನಾವು ಹೇಳ್ತಿದ್ದೇವೆ, ನಮ್ಮ ಇಲ್ಲಿ ರೈಲ್ವೆ ಬ್ರಿಡ್ಜಿಗೆ ಬನ್ನಿ, ಇಲ್ಲಿ ಏನನ್ನು ನೋಡಿಕೊಳ್ಳಿ, ಅದರ ಮೇಲೆ ನಮಗೆ ಪರಿಹಾರ ಕೊಡಿ. ಅಥವಾ ಇದಕ್ಕೆ ಸಮಸ್ಯೆ ಒಂದು ಪರಿಹಾರ ಆಗೋ ಮೊದಲು ನಮಗೆ ಲಿಂಕ್ ರೋಡು ಅಥವಾ ಏನಾದರೂ ಒಂದು ಇದಕ್ಕೆ ಸಮಸ್ಯೆ ಹೋಗಲಾಡಿಸುವಂಥ ರಸ್ತೆಯನ್ನು ಮಾಡಿಕೊಡಲಿ. ಕಾಂಕ್ರೀಟ್ ಡಾಮರೀಕರಣ ಮಾಡೋದಾದರೆ ಕಳಪೆ ಅಲ್ಲ. ಇವತ್ತಾಗಿದೆ, ನಾಳೆ ಹೋಗುವಂಥದ್ದೆಲ್ಲ. ಮೊನ್ನೆ ಮುಖ್ಯಮಂತ್ರಿಯವರು ಬಂದರು, ಒಂದು ಡಾಮರ್ ಹಾಕಿದ್ದು ಒಂದೇ ದಿವಸ ಹೋಗಿಬಿಟ್ಟು. ಅಂಥ ಡಾಮರ್ ಬೇಡ. ಅಂಥ ಜನರು ನಮ್ಮ ಇಲ್ಲಿಲ್ಲ. ಇಲ್ಲಿ ಮುಗ್ಧ ಜನರು. ಬೇರೆ ರಾಜ್ಯದಲ್ಲಾದರೆ ಅವರನ್ನು MLA MP ಎಳೆದುಕೊಂಡು ಬಂದು ಬಡಗಿದ್ರು. ಇಲ್ಲಿ ಯಾರು ಮಾತನಾಡೋದಿಲ್ಲ. ಗಡ್ಕರಿ ಸಾಹೇಬ್ರೆ, ಪ್ರಧಾನಮಂತ್ರಿಯವರಿಗೆ ನಾವು ಇವತ್ತು ಕೂಗಿ ಹೇಳ್ತೇವೆ, ನಮಗೆ ಇಲ್ಲಿ ರಸ್ತೆಯನ್ನು ಸರಿ ಮಾಡಿಕೊಡಿ. ನಾವು ಅಷ್ಟೇ ಬೇಡೋದು.